ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ ಹೇಗುಂಟು? ಸೂಪರ್ ಆಗಿದೆ, ಪರ್ಫೆಕ್ಟ್ ಕಾಂಬಿನೇಷನ್. ಸಾಂಬಾರೆಲ್ಲ ಒಳ್ಳೇದಾಗಿದೆ, ಚಟ್ನಿ ಸಲ ಇದು ಮಾತ್ರ ಟೆಕ್ಸ್ಚರ್ ಮಾತ್ರ ಬಂದಿದೆ. ನೋಡ ಬಿಡಿಸಿ ತೋರಿಸಲ್ದೆ ಬಂದಿದೆ, ಬಟ್ ಸ್ವಲ್ಪ ಸಣ್ಣದಾಯಿತು ಸೈಜ್. ಒಳ್ಳೆ ಸ್ಮೆಲ್ ಸಹ ಎಲ್ಲ ಉಂಟಲ್ಲ ಹೋಟೆಲ್ನ ಹಾಗೆ ಈ ಸರ್ತಿ. ಬೇಕಿಂಗ್ ಸೋಡಾ ಸರಿ ಹಾಕಬೇಕು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಹೇಗಿದ್ದೀರಿ? ಮಳೆಯಿಂದಾಗಿ ವ್ಲಾಗ್ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಆಯಿತಾ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಆಯಿತು. ಅದರ ನಂತರ ಈಗ ಮಧ್ಯಾಹ್ನದ ಊಟ ಸಹ ಆಯಿತು. ಈಗ ನಾನು ವ್ಲಾಗ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಹೊರಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ ಸಿದ್ಧಾರ್ಥ. ಹಾಯ್ ಹೇಳು ಇನ್ನು ನೀನು ಯಾವಾಗ ಸಬ್ಸ್ಕ್ರೈಬರ್ ಹತ್ರ ಮಾತಾಡೋದು ಅಲ್ಲ? ಸೊ ಈಗ ನಾನು ಮತ್ತು ನನ್ನ ಗಂಡ ಲಕ್ಷ್ಮಣ ಫಲ ತರಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ನಮ್ಮ ಊರಿನ ಪಕ್ಕ ಒಬ್ಬರ ಮನೆಯಲ್ಲಿ ಉಂಟಂತೆ. ಲಾಸ್ಟ್ ಇಯರ್ ಸಹ ನಾವು ತಂದಿದ್ದೆವು. ಹಾಗೆ ಫೋನ್ ಮಾಡಿ ಹೇಳಿದರು, ಹಾಗೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಸಹ ಲಕ್ಷ್ಮಣ ಫಲ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲದವರಿಗೆ ಇವತ್ತು ನೋಡಲಿಕ್ಕೆ ಸಿಗ್ತದೆ. ಸೊ ಹೋಗುವ ಬನ್ನಿ. ಬಂಟಿದ್ದು ಮ್ಯಾಜಿಕ್ ವಿಂಡೋ. ತುಂಬ ದಿವಸದ ಬಳಿಕ ನಮ್ಮ ಹಸುಗಳನ್ನೆಲ್ಲ ತೋಟದಲ್ಲಿ ಕಟ್ಟಿದ್ದೇನೆ ಮೇಯಲಿಕ್ಕೆ. ಅಬ್ಬೋ ಜಾರ್ತಿತ್ತೆ, ಸರ್ಬತ್ತಾಗ್ತಿತ್ತು ನನ್ನ ಮಂಡೆ. ಹೇವರೇ, ಅದೆಂತ ಗೊತ್ತಿಲ್ಲ, ರಬ್ಬರ್ ಇದ್ದು ಎಲೆ ಎಲ್ಲ ಇಲ್ಲಿ ಬರುದು ನೋಡಿ. ಎಷ್ಟು ಗುಡಿಸಿದ್ರೆ ಸಹ ಇಲ್ಲ ರಬ್ಬರಿನ ಎಲೆ. ಇದು ಮಳೆಗೆ ಕೊಳೆತು ಅಂದರೆ ಎಲ್ಲ ಉದುರ್ತಾ ಉಂಟು. ಅದು ಗಾಳಿಗೆ ಇಲ್ಲಿ ಬರುದು. ಒಮ್ಮೆ ಗುಡಿಸಿದರೆ ಪುನಃ ಹಾಗೆ ಬರ್ತದೆ. ಅದಂತೂ ಉಳ್ದದ್ದು ಉಂಟ. ಮಂಡೆ ಶರ್ಬತ್ತಾಗ್ತಿತ್ತು ನಂದು ಇವತ್ತು. ಎಂಥ ಅವಸ್ಥೆ ಅಂತ, ಎಷ್ಟು ಉಂಟು ನೋಡಿ. ಇದನ್ನೆಲ್ಲ ಗುಡಿಸಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಉಂಟು. ನಾನು ಅದಕ್ಕೆ ಹೊರಗೆಲ್ಲ ಬರೋದಿಲ್ಲ ವ್ಲಾಗ್ ಮಾಡಲಿಕ್ಕೆ. ಭಾರಿ ಹೆದರಿಕೆ ಆಗ್ತದೆ ನನಗೆ. ಇರುವುದು ಒಂದು ದೇಹ ಮಾರೆಲ್ಲ. ಹಾಗೆ ಹಸುಗಳನ್ನು 3 ಸರ್ತಿ ಹೋಗಿ ತೋಟದಲ್ಲಿ ಕಟ್ಟಿ ಚೇಂಜ್ ಮಾಡಿ ಎಲ್ಲ ಬಂದದ್ದು ನಾನು. ಈಗ ಸಹ ಅಲ್ಲೇ ಇದ್ದಾರೆ, ಮೇಯ್ತಾ ಇದ್ದಾರೆ. ಈ ಅಂಗಳದಲ್ಲಿ ಒಮ್ಮೆ ಎಲ್ಲ ಗುಡಿಸಿ ತೆಗ್ದದ್ದು, ಆದ್ರೆ ಸಹ ಉಂಟು. ಬಂಟಿ ಅದ ಬಾಗಿಲೆ ಪೆರ ಸುಪುಣ ಒಳೆ ವಾರ. ನಾವು ಲಾಸ್ಟ್ ಇಯರ್ ಸಹ ಇಲ್ಲಿಗೆ ಬಂದಿದ್ದೇವೆ ಆಯ್ತಾ. ಆಗ ಸಹ ಹೀಗೆ ಮಳೆ ಎಲ್ಲ ಇತ್ತು. ಬೈಕಲ್ಲಿ ಬಂದದ್ದು, ಬೈಕಲ್ಲಿ ಜಾರಿ ನಾನು ಬಿದ್ದು ಎಂತ ಆಗಲಿಲ್ಲ. ನನ್ನ ಹಸ್ಬೆಂಡ್ ಬ್ಯಾಲೆನ್ಸ್ ಮಾಡಿದ್ರು. ಆಗ ಈಗ ಬರುವಾಗ ನೆನಪಾಗ್ತಾ ಉಂಟು. ಅಂದರೆ ಕಚ್ಚಾ ರಸ್ತೆ ಇದು, ಬೈಕಿಗೆಲ್ಲ ಹೇಳಿ ಮಾಡಿಸಿದಾಗ. ಸ್ವಲ್ಪ ಇಂಟೀರಿಯರ್ ಇದು ಅಂಜ. ಫೈನಲಿ ನಾವು ತಲುಪಿದ್ದೇವೆ ಅಲ್ಲಿಗೆ. ನೋಡಿ ತೋಟ ಎಲ್ಲ ಕಾಣ್ತಾ ಉಂಟಲ್ಲ. ತಲುಪಲಿಲ್ವಾ? ನಾನು ತಲುಪಿದ್ದೇವೆ ಅಂತ ಎಣಿಸಿದ್ದು. ಆಯ್ತು, ಇನ್ನು ಸ್ವಲ್ಪ. ಅವರೆಂತ ಗಿಡದಿಂದ ಕೊಯ್ದು ತಂದಿದಾರ? ನಮಗೆ ಗಿಡ ನೋಡ್ಲಿಕ್ಕೆ ಸಿಗುದಿಲ್ಲ, ಅವರು ಕೊಯ್ದಿಟ್ಟಿದಾರಂತೆ ಮೊದಲೇ. ತಲುಪಿದೆವು. ಅಟ್ಟಳಿಗೆ ಇದ್ಯಾ? ಏನು ಬಂದಾಗಿದ್ಯಾನ ಅಟ್ಟಳಿಗೆ? ನಾವೀಗ ಅಲ್ಲಿಂದ ಲಕ್ಷ್ಮಣ ಫಲ ಎಲ್ಲ ತೆಕೊಂಡು ಬಂದೆವು. ಮತ್ತೆ ಮನೇಲಿ ತೋರಿಸ್ತಾರೆ ಆಯ್ತಾ. ಅವರು ಆಲ್ರೆಡಿ ಕೊಯ್ದು ತಂದೆ ಎಲ್ಲ ಇಟ್ಟಿದ್ರು. ಇದು ನೋಡಿ ನಮ್ಮ ಗೌರಿ ಹೊಳೆಯ ಇದು ಕುಮಾರಧಾರ ನದಿ ಶಾಂತಿ ಮುಗೇರು ಸೇತುವೆ ಅಂತೆ. ನೋಡಿ ಸೂಪರ್ ಉಂಟಲ್ಲ ಸೀನ್. ಆ ಸೈಡ್ ನೋಡುವ. ನೀರು ಹೋಗುದು ನೋಡುವಾಗ ಹೆದರಿಕೆ ಆಗ್ತದೆ. ಎಷ್ಟು ಸ್ಪೀಡ್ ಉಂಟು ನೋಡಿ ನೀರು. ಯಬ್ಬು ಹೇಗೆ ಕಾಣ್ತಾ ಉಂಟು ನೋಡಿ. ಹಾಯ್ ಹೇಳಿ. ಓಯ್, ನಾವೀಗ ಇನ್ನೊಂದು ಬದಿ ನೋಡುವ. ನೋಡಿ ಎಷ್ಟು ಚಂದ ಅಲ್ಲ? ಹೇಗೆ ಕಾಣ್ತದೆ ನಿಮಗೆ? ವಾವ್, ಅದು ದೇವಸ್ಥಾನ ನೋಡಿ. ಅದು ದೇವಸ್ಥಾನ ಎಂತ ಸುಬ್ರಹ್ಮಣ್ಯ ದೇವಸ್ಥಾನ. ಅದರ ಆಚೆ ಒಂದು ಇದು ಸಹ ಉಂಟು. ಈಗ ಹೋಮ್ ಸ್ಟೇ ಥರ ಎಲ್ಲ ಮಾಡಿದ್ದಾರೆ. ಎಷ್ಟು ಚಂದ ಮಾರೆ. ಎಂಡ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಗೊತ್ತುಂಟಾ? ಆ ಲಾಸ್ಟ್ ನೋಡಿ ಅಂತೆ. all damming. ಹೌದು,
ಈಗೊಳ್ಳಿ ಅಲ್ಲಿ ವೆಂಟೆ ಡ್ಯಾಮ್ ಉಂಟಂತೆ, ಅದಕ್ಕೆ ಅದು ಒಂಥರ ಅಲೆ ಅಲೆ ಆಗಿ ಕಾಣ್ತಾ ಉಂಟಲ್ಲ, ಅದು ಮುಳುಗಿದೆ ಅಂತೆ ಈಗ. ಎಲ್ಲಿ ಗೊತ್ತುಂಟಾ ನೋಡಿ, ಓ ಓ ಈ ಪಾಯಿಂಟಲ್ಲಿ ವೆಂಟೆಡ್ ಡ್ಯಾಮ್ ಉಂಟು ನೋಡಿ, ಈ ಲೈನಲ್ಲಿ ಅದು ಮುಳುಗಿದೆ ಅಂತೆ. ಹೇಗೆ ಚಂದ ಕಾಣ್ತಾ ಉಂಟು ಮನುಷ್ಯ. ನನಗೆ ಇದು ವಿಡಿಯೋ ಮಾಡಲಿಕ್ಕೆ ಆಗ್ತದ ಇಲ್ವ ಎಣಿಸ್ತಾ ಇದ್ದೆ, ಆಯ್ತಾ ಮಳೆ ಸಿಗ್ತದ ಅಂತ. ಪುಣ್ಯಕ್ಕೆ ನಿಂತಿದೆ ಮಳೆ ನೋಡಿ, ಎಷ್ಟು ಚಂದ. ಇಲ್ಲಿ ಬೇಸಿಗೆಯಲ್ಲಿ ಉಂಟಲ್ಲ ಬೋಟಿಂಗ್ ಎಲ್ಲ ಮಾಡ್ತಾರೆ ನೋಡಿ, ಆ ಟೆಂಪಲ್ ಉಂಟಲ್ಲ ಅಲ್ಲಿಂದ ಅಲ್ಲಿ ನೋಡಿ ಕೆಳಗೆ ಇಳಿಲಿಕ್ಕೆಲ್ಲ ಜಾಗ ಉಂಟು ನೋಡಿ. ಈಚೆ ಬರುವವರು ಬನ್ನಿ ನೀವು ಬೇಸಿಗೆಯಲ್ಲಿ. ಅಲ್ಲ ಬೋಟಿಂಗ್ ಉಂಟಲ್ಲ ಹಣ ಕೊಟ್ಟು. ನಾವು ಲಾಸ್ಟ್ ಇಯರ್ ಬರಬೇಕು ಅಂತ ಎಣಿಸ್ತಾ ಇದ್ದೇವೆ. ಬಗ್ಗಬೇಡಿ ಮಾರೆ, ನಂಗೆ ಎದುರಿಗೆ ಆಗ್ತದೆ ನೋಡುವಾಗಲೇ. ಯಬ್ಬ, ಇದು ಎಷ್ಟು ಇರ್ಬೋದು ಕಿಲೋಮೀಟರ್ ಇದರದು ಉದ್ದ? ಹಾಂ, ಹೋಗುವಲ್ಲ. ಇಷ್ಟು ನೀರು ಏರೆಗ್ ಇದ್ಯಪ್ಪ ಶಿ ಓಡೆಗ್ ಅವು ರಭಸ ಇಂಡಿ ಆಯ್ತು ಸಾಧ್ಯನೇ ಇದೆ. ಅವು ಒಡೆ ಹೋಯ್ತು ಬೋಪುನದ ಸಾಧ್ಯನೇ ಸುಳಿ ಇತ್ತು ಗೊತ್ತಾಗ. ನೋಡಿ ಎಷ್ಟು ಸುಳಿ ಉಂಟು ನೋಡಿ. ಹಾ ಮತ್ತೆ ಅಲ್ಲಿ ಉಂಟು ಸುಳಿ. ಮತ್ತೆ ನೋಡಿ ಸುಳಿ ನೋಡಿ ಎಷ್ಟು ಬರ್ತಾ ಉಂಟು ನೋಡಿ. ಹಾಗೆ ಸ್ವಿಮ್ಮರ್ಸ್ಗೆ ಕೂಡ ಆಗುದಿಲ್ಲ ಸುಳಿ ತಪ್ಪಿಸ್ಲಿಕ್ಕೆಲ್ಲ. ಕರೆಕ್ಟ್ ನಾವು ನೋಡ್ತಾ ಇದ್ರೆ ಗೊತ್ತಾಗ್ತದೆ, ಅದು ಸ್ವಿಮ್ ಮಾಡಲಿಕ್ಕೆ ಬಿಡುದಿಲ್ಲ. ಪ್ರತಿಯೊಂದು ನೀರಿನಲ್ಲೇ ಸಹ ಡಿಫ್ರೆಂಟ್ ಆಗಿ ಬರ್ತಾ ಉಂಟಲ್ಲ. ಅಂದರೆ ಮಳೆ ನೀರು ಬಿದ್ದ ಲೆಕ್ಕಾಚಾರದ ಮೇಲೆ ಆ ನೀರು ಸಹ ಬರುದು, ಒಂದೇ ಥರ ಇಲ್ಲ. ಹೋಗುವ. ಉಪ್ಪಿನಂಗಡಿ ನೇತ್ರಾವತಿ ನದಿಯೊಂದಿಗೆ ಸಂಗಮ ಆಗುದು. ಉಪ್ಪಿನಂಗಡಿ ಸಂಗಮ ಕ್ಷೇತ್ರ ಮೊನ್ನೆ ಆಗಿದೆ ಅಂತಲ್ಲ, ಅಲ್ಲಿ ಯಾವುದೆಲ್ಲ ಸಂಗಮ ಆಗುದು? ನೇತ್ರಾವತಿ ಕುಮಾರಧಾರ. ಹಾ, ನೇತ್ರಾವತಿ ಮತ್ತು ಕುಮಾರಧಾರ ಮೊನ್ನೆಯೇ ಸಂಗಮ ಆಗಿದೆ ಅಂತೆ. ಸೊ ಅಲ್ಲಿಂದ ಸಂಗಮ ಆಗಿ ಮತ್ತೆ ಸೀದಾ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರುದು ಅಲ್ಲ? ಹೌದಂತೆ. ಸೊ ನಾವು ಮನೆ ತಲುಪಿದೆವು. ಗಂಟೆ ಈಗ 6 ಆಗ್ತಾ ಬಂತು. ನಾನೀಗ ಹಾಗೆ ಕಾಲಿಂದ ಚಪ್ಪಲ್ ಸಹ ತೆಗಿಲಿಲ್ಲ, ಸೀದಾ ತೋಟಕ್ಕೆ ಹೋಗ್ತಾ ಇದ್ದೇನೆ ನಮ್ಮ ಕರುಗಳನ್ನು ಕರ್ಕೊಂಡು ಬರುವ ಅಂತ ಹೇಳಿ. ಮತ್ತೆ ಸಡನ್ ಮಳೆ ಬಂದರೆ ಪುನಃ ಬಾಕಿ ಆಗ್ತದೆ, ಕತ್ತಲೆ ಸಾಕ್ತದಲ್ಲ. ಹಾಗೆ ಲಕ್ಷ್ಮಣ ಫಲ ನೋಡುವ, ತೋರಿಸ್ತೇನೆ ಆಯ್ತಾ. ನೋಡಿ, ಹಾಯ್. ಗುಂಡಣ್ಣ ಇವ ಹೇಗಿದ್ದ, ಅವರನ್ನೆಲ್ಲ ಕೊಟ್ಟ ಮೇಲೆ ಉಂಟಲ್ಲ, ಇವ ತುಂಬ ಬಚ್ಚಿದ್ದಾನೆ. ಮತ್ತೆ ಅಂದರೆ ಆ ಮೊದಲಿನ ಒಂದು ಬಾಡಿಯೇ ಬರಲಿಲ್ಲ ಇವನಿಗೆ. ಅಂದರೆ ಬೆಳೀತಾ ಇದ್ದಾನೆ ಅಂತ ಗೊತ್ತಿಲ್ಲ, ಹೈಟ್ ಆಗುವ ಕಾರಣ ಹಾಗೆ ಕಾಣುದಾ ಅಂತ. ಹೋಗುವನ ಪುಟ್ಟ, ಬಂಗಾರು ಬಂಗಾರು ಬಾಲೆ ಹೋಗುವ ಮುಂದಕ್ಕ. ನೋಡಿ ಎಲ್ಲ ಚಂದ ಮೇದಿದ್ದಾರೆ ಹೇಗೆ ನೋಡಿ. ಅಕ್ಕಯ್ಯ ಕರ್ಕೊಂಡು ಹೋಗ್ಲಿಕ್ಕೆ ಆಗುವಾಗ ಜೋರು. ಬಲ ನಾಳೆ ಇನ್ನು ನಾಳೆ ಬಲ ಹೋಗುವ. ಬಾ ಪುಟವ ಬಲ ಬಲೆ ದೇವರೇ ಬಲೆ. ನೋಡಿ ಎಲ್ಲರನ್ನು ಸಹ ಕಟ್ಟಿ ಆಯಿತು. ಇನ್ನು ಹೋಗುವ. ಇವಳೊಂದು ಓಡಿಸಿಕೊಂಡು ಬಂದದ್ದು ಅಂತ ನಾನು ಬಿಟ್ಟು ಓಡಿಕೊಂಡು ಬಂದು ನನಗೆ ಹೆದರಿಕೆ ಸಹ ಆಯಿತು, ಇಲ್ಲಿಗೆ ಅದು ಹೊರಗೆ ಹೋಗ್ತಾಳಂತ. ಮತ್ತೆ ಹಗ್ಗ ನೋಡಿ, ಲಕ್ಷ್ಮಣ ಫಲ ಹೀಗಿರ್ತದೆ. ಕಾಯಿ ಹಣ್ಣಾದರೆ ಇದು
ಪಿಚಿಕ್ಕ ಒಳಗೆ ಹೋಗ್ತದೆ, ಕಲರೆಲ್ಲ ಚೇಂಜ್ ಆಗೋದಿಲ್ಲ, ಹೀಗೆ ಇರ್ತದೆ ಹಣ್ಣಾದದು. ಒಳಗೆ ನಾವು ಸೀತಾಫಲ ಎಲ್ಲ ನೋಡ್ತೇವಲ್ಲ ಅದೇ ಥರ ಇರ್ತದೆ, ಸ್ವಲ್ಪ ಸಿಹಿ ಹುಳಿ ಮಿಶ್ರಿತವಾದ ಟೇಸ್ಟ್. ಎಂಥದ ನಿಂಗೆ ಬೇಕಾ? ನೋಡಿ ಇದು ಹಣ್ಣು, ನೋಡಿ ಹಣ್ಣು ನೋಡಿ ಒತ್ತುವಾಗ ಹೀಗೆ ಹೋಗ್ತದೆ. ಇದನ್ನು ಹೇಗೆ ನಾವು ಯೂಸ್ ಮಾಡೋದು ಅಂತ ಹೇಳಿದರೆ, ಈಗ ಈ ಕಾಯಿದೆಲ್ಲ ಪಲ್ಯ ಎಲ್ಲ ಮಾಡಲಿಕ್ಕೆ ಆಗ್ತದಂತೆ, ಪಲ್ಯ ಮಾಡಿ ಎಲ್ಲ ತಿಂದರೆ ಸಹ ಆಗ್ತದಂತೆ, ಪಲ್ಯ ಸಾಂಬಾರಿಗೆಲ್ಲ ಆಗ್ತದಂತೆ ಕಾಯಿ. ಇದನ್ನು ನಾವು ಮದ್ದಿನ ರೂಪದಲ್ಲಿ ಸೇವಿಸೋದಾದರೆ ಇದನ್ನು ಹೀಗೆ ನಾವು ಫ್ರಿಜ್ಜಲ್ಲಿ ಇಡಬೇಕು ಹಣ್ಣಾದದ್ದು. ಮತ್ತು ಬೆಳಿಗ್ಗೆ ನಾವು ಖಾಲಿ ಹೊಟ್ಟೆಗೆ ಸೇವಿಸಬೇಕು. ಸೇವಿಸೋ ಮೊದಲು ಇದರದ್ದು ಕೋಲ್ಡೆಲ್ಲ ಹೋಗಿರಬೇಕು, ಫ್ರಿಜ್ಜಿಂದ ನಾವು ಹೊರಗೆ ಬೇಗ ತೆಗೆದಿಟ್ಟಿರಬೇಕು. ಸೊ ಒಂದು 10-20 ಬೀಜ ಎಲ್ಲ ಉಂಟು ಇದರಲ್ಲಿ. ಇದೊಂಥರ ಬೀಜದ ಹಾಗೆ ಸಿಗೋದು, ಅಂದರೆ ಪಲ್ಪ್ ಇರೋದು ಬೀಜದಲ್ಲಿ. ಹಾಗೆ ಒಂದು 10-20 ಬೀಜವನ್ನು ಬಾಯಿಯಲ್ಲಿ ನಾವು ಚೀಪಿ ತಿನ್ನುವಂಥದ್ದು. ನನಗೆ ಅದರ ಸ್ಮೆಲ್ಲಿಗೆ ಬಾಯಲ್ಲಿ ನೀರು ಬರ್ತಾ ಉಂಟು, ಒಂಥರ ಹುಳಿ ಹುಳಿ ಸ್ಮೆಲ್. ಹಾಗೆ ದಿವಸಕ್ಕೆ ಒಂದು 20 ಗ್ರಾಮ್ನಷ್ಟು ತಿಂದರೆ ಆಯ್ತಂತೆ ಖಾಲಿ ಹೊಟ್ಟೆಗೆ. ಹಾಗೆ ಮತ್ತು ಜ್ಯೂಸ್ ಮಾಡಿ ಸಹ ಕುಡಿಯೋರಿದ್ದಾರೆ, ಇದರ ಪಲ್ಪೆಲ್ಲ ತೆಗೆದಿಟ್ಟು ಜ್ಯೂಸ್ ಕೂಡ ಮಾಡಿ ಕುಡಿತಾರೆ. ಹಾಗೆ ಮದ್ದಿನ ರೂಪದಲ್ಲಿ ಅಂದರೆ ಹಾಗೆ ನಾವು ಒಂದು 7 ದಿವಸ ಎಲ್ಲ ತಿನ್ನಬೇಕಂತೆ. ಹಾಗೆ ಎಷ್ಟು ಸಮಯದವರೆಗೆ ತಿನ್ನಬೇಕು ಅಂತ ನನಗೆ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಥೆರಪಿ ಆಗ್ತಾ ಇರುವ ಟೈಮಲ್ಲಿ ಇದನ್ನು ಸೇವಿಸ್ತಾ ಇದ್ರು, ಆಗ ನಮಗೆ ಸಿಕ್ಕಿತ್ತು. ಥೆರಪಿ ಮುಗೀತಾ ಬಂದಿತ್ತ ಅಂತ ಆಗ ಹೆಚ್ಚಿನ ಅಂಶ ಸರಿ ನೆನಪಿಲ್ಲ ನನಗೆ, ಅಂತೂ ಇದು ಸಿಕ್ಕಿತ್ತು. ಹಾಗೆ ನಾವು ತಿಂಗಳಿಗೆ ಒಮ್ಮೆ ಹಾಗೆ ಎಲ್ಲ ನಮಗೆ ಒಂದು 3 ತಿಂಗಳೆಲ್ಲ ಸಿಕ್ಕಿದೆ. 2 ವರ್ಷ ಕೂಡ ಸಿಕ್ಕಿದೆ. ಕಳೆದ ವರ್ಷ ಸಹ ನಾವು ತಂದಿದ್ದೆವು, ಅದರ ಹಿಂದಿನ ವರ್ಷ ಸಹ ನಮಗೆ ಸಿಕ್ಕಿತ್ತು. ಸೊ ಈ ವರ್ಷ ಸಹ ಸಿಕ್ಕಿದೆ ನೋಡಿ. ಹಾಗೆ ಸಿಗುವಾಗ ನಾವು ಇದನ್ನು ತಿನ್ಬೋದು. ಮತ್ತು ಇದರ ಎಲೆದು ಕಷಾಯ ಸಹ ಎಲ್ಲ ಮಾಡಿ ಕುಡಿಲಿಕ್ಕೆ ಆಗ್ತದೆ. ನೋಡಿ ಇದೊಂದು ಹಣ್ಣಾದಂತಹ ಲಕ್ಷ್ಮಣ ಫಲ ನೋಡಿ, ಇದರ ಒಳಗೆ ಈ ರೀತಿ ಇರ್ತದೆ ನೋಡಿ. ಇದನ್ನು ಹೇಗೆ ತಿನ್ನೋದು ಅಂತ ಹೇಳಿದರೆ ನೋಡಿ, ಈ ಥರ ಸಿಪ್ಪೆ ಬರ್ತದೆ, ಜಾಸ್ತಿ ಹಣ್ಣಾದರೆ ಸಿಪ್ಪೆ ಸಹ ಬರ್ತದೆ. ಸೊ ಇದನ್ನು ನಾವು ಈ ಥರ ತೆಗಿಬೇಕು ನೋಡಿ, ಇದು ಬೀಜ ಇದು ನೋಡಿ, ಇದು ಹಣ್ಣಾದ ಎಷ್ಟು ಮೆತ್ತಗೆ ಉಂಟು ನೋಡಿ. ಸೊ ಈ ಥರ ತೆಗಿಬೇಕು, ಈ ಥರ ತೆಗೆದು ಬಾಯಿಗೆ ಹಾಕ್ಕೊಳ್ಳಿ. ಇದನ್ನು ಹೀಗೆ ತೆಗೆದ ಮೇಲೆ ಬೀಜ ಸಹಿತ ತಿನ್ನೋದು, ಮತ್ತು ಬೀಜ ಬಾಯಿಂದ ತೆಗಿಬೇಕು. ಅಂದರೆ ಇದೊಂಥರ ಹುಳಿ ಹುಳಿ ಟೇಸ್ಟ್, ಸಿಹಿ ಅಂತಲ್ಲ, ಮಾವಿನ ಹಣ್ಣಿನ ಹಾಗೆ ಮಾವಿನ ಹಣ್ಣಿನ ಹಾಗೆ ಸಿಹಿ ಟೇಸ್ಟ್ ಇಲ್ಲ, ಹುಳಿ ಹುಳಿ ಉಂಟು. ಇಷ್ಟ ಆಗುವವರಿಗೆ ತುಂಬ ಇಷ್ಟ ಆಗ್ಬೋದು, ಹುಳಿ ಹುಳಿ ಸಹ ತಿನ್ನಲಿಕ್ಕೆ ಆಗ್ತದೆ, ಮದ್ದಿನ ಹಾಗೆ ಎಲ್ಲ ಎಂತೆಲ್ಲ. ಈಗ ನಾವು ಆರೆಂಜ್ ಎಲ್ಲ ತಿಂದರೆ ಒಂಥರ ಹುಳಿ ಇರ್ತದಲ್ಲ, ಹಾಗೆ ಇದನ್ನು ಲಾಸ್ಟಿಗೆ ಉಳಿತದೆ ಬಾಯಲ್ಲಿ ನಾರ್ನಾರ, ಅದನ್ನು ಜಗ್ದು ನುಂಗಬೇಕು. ಸ್ವಲ್ಪ ಹಲ್ಲಿನ ಎಡೆಯೆಲ್ಲ ಸಿಕ್ಕಿಕೊಳ್ತದೆ, ಅಂದರೆ ನಿಮಗೆ ಸ್ಮೂತ್ ಪೇಸ್ಟ್ನ ಹಾಗೆ ಇಲ್ಲ. ಇದು ಕಿತ್ತಳೆ ಹಣ್ಣಲ್ಲಿ ನಮಗೆ ನಾರು ಸಿಗ್ತದಲ್ಲ ಜಗಿಲಿಕ್ಕೆ, ಹಾಗೆ ಸಿಗ್ತದೆ. ಅದನ್ನು ಸಹ ನುಂಗುದು ನೋಡಿ, ಈ ಥರದ ಕಪ್ಪು ಬೀಜ ಇರ್ತದೆ. ಇದನ್ನು ನಾವು ಬೀಜ ಹಾಕ್ಬೋದು, ಆದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಗಿಡ ಇದು.